ಪಂಡ ಪಿರಾಕದ ವಸ್ತುಲೆನ ಕಾಪುನ ನಮ್ಮ ಸುರುತ ಬೇಲೆ ಒಂದೇನು ಮನಸ್ಸುಡು ಸುಗಿತೊಂದು ನಮ್ಮ ಇನಿತ ಕಜ್ಜಗು ಅಣಿದೀವೊಂದುಲ್ಲ ಪರತಿರಿನು ಒರಿಪಾದು ಅವೆತ ಪರ ಪೋಕಲಿನ ಜನಕಲೆಗೆ ತೆರಿಪಾದು ಕೊರ್ಪಿನ ಉದ್ದೇಶ ದೀವೊಂದು ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠ ಕುಕ್ಕೆ ಸುಬ್ರಹ್ಮಣ್ಯದ ಡಾಕ್ಟರ್ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿನ ಮುತಾಲಿಕೆಡು ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಬೊಕ್ಕ ಕೆಳದಿ ರಾಣಿ ಚೆನ್ನಮ್ಮಾಜಿ ಅಧ್ಯಯನ ಪೀಠ ಕುಕ್ಕೆ ಸುಬ್ರಹ್ಮಣ್ಯ ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಒಡಿಪು ಅಂಚೆನೆ ಒಡಿಪಿಗೆ ಬನ್ನಿ ಒಡಿಪು ಮೊಗಲು ಶುರು ಮಲ್ತಿನ ಪ್ರಾಚ್ಯ ತೌಳವ ಕರ್ನಾಟಕ ಪಂಪಿನ ಅಭಿಯಾನದ ಇನಿತ ಕಜ್ಜಗು ಸರ್ವಧರ್ಮ ಕಲಾ ಪೋಷಕಿರ ಆಯನ ಮೂಡಬಿದ್ರೆ ಜೈನ ಕಾಶಿ ಮಠಾಧಿಪತಿ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಯಾಚಾರ್ಯ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ಮೇರೆನ ಒತ್ತು ಪಾಲು ಬೊಕ್ಕ ಆಶೀರ್ವಾದಡು ಚಾರ ಬಸದಿ ಪ್ರಸಂದ್ರನು ನಿರ್ಮಲ ಮಲ್ಪನ ಕಜ್ಜಗು ನಮ್ಮ ಒಟ್ಟಾತ ಹೆಬ್ರಿಡೆ ಇಪ್ಪುನ ಈ ಚಾರ ಬಸದಿ ಬಾರಿ ಪಿರಾಕದ ಬಸದಿ ಅಂದ ಪನ್ಪಿನವು ಊರ್ದಕ್ಲಿಗ ಪೆರ್ಮೆದ ಈ ಚಾರು ಈ ಕಜ್ಜನು ಆಯೋಜನೆ ಮಲ್ತಿನಂಚಿನ ಶ್ರೀ ನಿಕೇತನ ವಸ್ತು ಸಂಗ್ರಹಾಲಯ ಬೊಕ್ಕ ಕೆಳದಿ ರಾಣಿ ಚೆನ್ನಮ್ಮಾಜಿ ಅಧ್ಯಯನ ಪೀಠ ಕುಕ್ಕೆ ಸುಬ್ರಹ್ಮಣ್ಯ ಮುಲ್ತ ನಿರ್ದೇಶಕರು ಆಯ್ನ ಡಾಕ್ಟರ್ ಜಿ.ವಿ. ಕಲ್ಲಾಪುರ ಅಂಚನೆ ಉಪನಿರ್ದೇಶಕರು ಶ್ರುತೇಶ್ ಆಚಾರ್ಯ ಮೂಡುಬಿಳ್ಳೆ ಮೇರು ಅಜ್ಜಗು ಮಲ್ಲ ಬಿನ್ನೆರಾದ ಬತ್ತಿನಜಿನ ಮೂಡಬಿದಿರೆ ಜೈನ ಕಾಶಿ ಮಠಾಧಿಪತಿ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ತುಳುನಾಡದ ಪಿರಾಕದ ಪರತಿರಿ ಬೊಕ್ಕ ಪರಪೋಕುನ ಅಧ್ಯಯನ ಮಲ್ತೊಂದು ಇಪ್ಪುನ ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಒಡಿಪು ನೆತ್ತ ಅಧ್ಯಯನ ನಿರ್ದೇಶಕರಾಯನ ಪ್ರೊಫೆಸರ್ ಎಸ್.ಎ. ಕೃಷ್ಣಯ್ಯ ಮೇರೆನು ಒಡಿಪುದ ಪರಪೋಕು ಉಡುಪಿಗೆ ಬನ್ನಿ ಪಂಪಿನ ಯೂಟ್ಯೂಬ್ ಚಾನೆಲ್ದ ಮಧ್ಯಸ್ಥಿಕೆಡು ಈ ಡಾಕ್ಟರ್ ಗಣೇಶ್ ಪ್ರಸಾದ್ ಜಿ.ಕೆ. ಅಂಚನೆ ತುಳುನಾಡ ಜನಪದ ಕ್ಷೇತ್ರಡು ಪೆರ್ಮೆದ ಪುದರ ಪಡೆಯೊಂದಿನ ಬೊಕ್ಕ ರೆಡ್ ಕ್ರಾಸ್ ಉಡುಪಿ ಜಿಲ್ಲಾ ಘಟಕದ ಕಾರ್ಯಕರ್ತರ ಆದಿಪ್ಪುನ ಡಾಕ್ಟರ್ ಗಣನಾಥ್ ಎಕ್ಕಾರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಮುಲ್ಪದ ಪ್ರಾಚಾರ್ಯರು ಡಾಕ್ಟರ್ ವಿದ್ಯಾಧರ್ ಹೆಗ್ಡೆ ಬೊಕ್ಕ ಮುಲ್ಪದ ಎನ್ಎಸ್ಎಸ್ ಸರದಾರಿರ ಆಯ್ನ ಬಾಲರಾಜ್ ಬೊಕ್ಕ ವಿಜಯ ಬ್ಯಾಂಕ್ ಅರಡಿ ಮುಲ್ಪದ ವ್ಯವಸ್ಥಾಪಕರ ಆದ ನಿವೃತ್ತರ ಆದಿಪ್ಪುನ ವಸಂತ್ ಶೆಟ್ಟಿ ಮೇರಿನ ಮಿತ್ತೊರ್ಮೆಗೆ ಎದುಕೊನೋಡು ಅಂದಕ್ಕೇನೊಂದಿಲ್ಲ ಅಂಚನೆ ಚಾರ ಬಸದಿ ಪಸಂದ್ರನು ನಿರ್ಮಲ ಮಲ್ಪನ ಕಜ್ಜಗು ಊರು ದಗಲು ಸಂಘಟನೆ ದಗಲು ಧವಳತ್ರಯ ಟ್ರಸ್ಟ್ ರಿಜಿಸ್ಟರ್ ಜೈನ ಮಠ ಬಸದಿ ಸ್ವಚ್ಛತಾ ಸಮಿತಿ ಮೂಡಬಿದ್ರೆ ರೆಡ್ ಕ್ರಾಸ್ ರಾಷ್ಟ್ರೀಯ ಸೇವಾ ಯೋಜನೆ ಬೊಕ್ಕ ರೋವರ್ಸ್ ರೇಂಜರ್ಸ್ ಘಟಕ ಅಂಚನೆ ಯುವ ರೆಡ್ ಕ್ರಾಸ್ ಘಟಕ ಹೆಬ್ರಿ ಪರತೀರಿ ಕಲ್ಪಾದಿ ಕಲ್ಪಾರ್ತಿಲು ಆಸಕ್ತಿರು ಸೇರ್ತಿರು ನಮ್ಮ ಈ ಕಜ್ಜಗು ಸುಸೂತ್ರವಾದ ನಡಪ್ಯಾರೆ ಬೋಡಪಿನ ಮಾತಾ ರೀತಿದ ವ್ಯವಸ್ಥೆಲೇನು ಬೊಕ್ಕ ಬೆರಿಸಾಯನು ಕಡೆಡ್ದು ಕಡೆ ಮುಟ್ಟಲ ತೌಳವ ಕರ್ನಾಟಕ ಒಂದು ಇಪ್ಪುನಚಿನ ತುಳುನಾಡ ವಾರ್ತೆ ವಾರಪತ್ರಿಕೆ ತಗಲು ಬೊಕ್ಕ ನೆತ್ತ ಸಂಪಾದಕರು ಪುನೀತ್ ಮುಕ್ಲಿಗೆ ಪ್ರಾಚ್ಯ ತೌಳವ ಕರ್ನಾಟಕ ಕೂಪೇರ್ದು ಉಡಲ್ ತಿಂಜಿಸೋಲು ಮೇಲು ಅಂಚನೆ ನಮ್ಮ ಈ ಕಜ್ಜದ ಸುದ್ದಿ ಬಿತ್ತರಿಪುನಂಚಿನ ಎಡ್ಡೆ ಬೇಲಿನ ಮಲ್ತೊಂದು ಇಪ್ಪುನ ಮಾಧ್ಯಮ ಬೊಕ್ಕ ಪತ್ರಿಕೆ ದಗಲಿಗೆ ಸೊಲ್ಮೇಲ್ ಸಂದಾಯ್ತ ಮಲ್ತೊಂದು ಪ್ರತ್ಯಕ್ಷ ಬೊಕ್ಕ ಪರೋಕ್ಷವಾದ ಬಿರಿಸಾಯನು ಕೋರ್ತಿನ ಮಾತ ಬಿಂದಿರ್ನವರಲ್ಲ ಮೋಕೆಂಡ್ರು ಎದುಕೊನೊಂದಲ್ಲ ಬತ್ತಿನ ಬಿಂದಿರೆಗ ಅಂಬಲಜೆ ಕೊರ್ಪಿನವು ನಮ್ಮ ಪರಪೂಕು ಅಂಚಾದ ಬತ್ತಿನ ಬಿಂದಿರೆಗೆ ಕೂಕೋರ್ದು ಸರ್ಕಾರ ಮಲ್ಕೊಂಡು ಬಂದಕ್ಕೆ ಏನೊಂದಿಲ್ಲ ಡಾಕ್ಟರ್ ಎಸ್ ಜಿ ಸಾಮಕ್ ಅಂತ ಸ್ಟೇಟ್ ರಿಟೈರ್ಡ್ ಆರ್ಕಿಯಾಲಜಿಸ್ಟ್ ಬಂದಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸೂರಾಲ್ ಅರಮನೆ ಸಂತೋಷರಿಗೆ ಸ್ವಾಗತ. ಸೂರಾಲ್ ಅರಮನೆಯ ಸಂತೋಷ್ ರವರಿಗೆ ಸ್ವಾಗತವನ್ನು ಕೋರುತ್ತಿದೆ. ನಿರ್ಮಲ ಮಲ್ಪರೆಗ್ ಅವಕಾಶ ಮಲ್ತುಕೋರ್ನ್ಯ ಜೈನ ಕಾಶಿ ಮಠದ ಮಹಾಸ್ವಾಮೀಜಿ ಮೇರೆಗ್ ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಬೊಕ್ಕ ಕೆಳದಿ ರಾಣಿ ಚೆನ್ನಮ್ಮಾಜಿ ಅಧ್ಯಯನ ಪೀಠ ಕುಕ್ಕೆ ಸುಬ್ರಹ್ಮಣ್ಯ ಮುಲ್ತಲ್ ನಿರ್ದೇಶಕರ ಆಯ್ನ ಡಾಕ್ಟರ್ ಜಿ.ವಿ. ಕಲ್ಲಾಪುರ ಮೇರು ಪೂಕೊರ್ದು ಎದುಕೊನೊಡು ಪಂದಕ್ಕೆ ಏನೊಂದಿಲ್ಲ ಪ್ರೊಫೆಸರ್ ಎಸ್.ಎ. ಕೃಷ್ಣಯ್ಯ ಮೇರೆಗ್ ಅನನ್ಯ ಮೇರು ಪೂಕೊರ್ದು ಎದುಕೊನೊಡು ಪಂದಕ್ಕೆ ಏನೊಂದಿಲ್ಲ ಡಾಕ್ಟರ್ ಜಿ.ವಿ. ಕಲ್ಲಾಪುರ ಮೇರೆಗೆ ಅಂಕಿತ ಪೂಕೊರ್ದು ಎದುಕೊನೊಡು ಪಂದಕ್ಕೆ ಏನೊಂದಿಲ್ಲ ಡಾಕ್ಟರ್ ಗಣನಾಥ್ ಎಕ್ಕಾರ್ ಮೇರೆಗೆ ಭವ್ಯ ಮೇರು ಪೂಕೊರ್ದು ಎದುಕೊನೊಡು ಪಂದಕ್ಕೆ ಏನೊಂದಿಲ್ಲ ವಶಂತ್ ಶೆಟ್ಟಿ ಶಶಾಂಕ್ ಮೇರು ಪೂಕೊರ್ದು ಎದುಕೊನೊಡು ಪಂದಕ್ಕೆ ಏನೊಂದಿಲ್ಲ ಡಾಕ್ಟರ್ ವಿದ್ಯಾಧರ್ ಹೆಗ್ಡೆ ಮೇರೆಗೆ ಪ್ರಣೀತ್ ಮೇರು ಪೂಕೊರ್ದು ಎದುಕೊನೊಡು ಪಂದಕ್ಕೆ
ಕೃಷ್ಣಯ್ಯರಿಗೆ ಸಂತೋಷ್ ಸುರಾಲ್ ಅರಮನೆ ಅವರಿಗೆ ಶ್ರಾವ್ಯರವರು ರಾಜೇಶ್ ಕಂಚಾರ್ತಿಯವರು ಸಾಮದ್ ಅವರಿಗೆ ಪುಷ್ಪ ಕೊಡ್ತಾರೆ. ಒಂದು ರಾಜೇಶ್ ಕೊಕ್ಕರಣ ಅರಮನೆ ದೊಡ್ಡ ಹಿರಿಯರಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ. ಅರಮನೆ ನಿಮಗೆ ಒಂದೇ ಕವರ್ನವರು. ಬೊಕ್ಕ ಬತ್ತಿನ ಪಿನ್ನೆರಡ ಭಿನ್ನ ಬಾಲರಾಜ ಸರಿ ನಾವು ಅವರಿಗೆ ಬನ್ನಿ ಆಯ್ತು ತುಂಬ ಸಂತೋಷ ಬನ್ನಿ ಬಲ್ಲ ಕೊಡಿ ಬಲ್ಲ ಬನ್ನಿ ವಾಟರಾಜರನ್ನು ನಾವು 25 ವರ್ಷದ ಹಿಂದೆ ನೋಡಿದ್ದು ತುಂಬ ಸಂತೋಷ ತುಂಬ ಆಶೀರ್ವಾದ ಒಳ್ಳೆಯದಾಗಿ ಭಗವಂತನ ಆಶೀರ್ವಾದ ಇತ್ತೆ ಪ್ರಾಚಿತೌಳವ ಕರ್ನಾಟಕ ನೆತ್ತ ಎರಡನೆಯ ಸಲ ಚಾರ ಬಸದಿ ಪತಂತ್ರ ನಿರ್ಮಲ ಮಲ್ಪುನ ಕಜ್ಜದ ಬಗ್ಗೆ ಉದಿಪನ ಪಾತೆರಡು ಕಂದ ಮಹಾಸ್ವಾಮಿ ಜಿಲ್ಲೆಯ ಭಿನ್ನಪು ಸಿದ್ದೇಭ್ಯಃ ಓಂ ನಮಃ ಸಿದ್ದೇಭ್ಯಃ ಓಂ ನಮಃ ಸಿದ್ದೇಭ್ಯಃ ಶ್ರೀಮತ್ ಪರಮಗಂಭೀರ ಸ್ಯಾದ್ವಾದಮೋಗಲಾಂಛನಂ ಜಿಯಾ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ ಚಂದ್ರಪ್ರಭಂ ಚಂದ್ರಮರೀಚಿ ಗೌರಂ ಮಂಗಲಂ ಭಗವಾನ್ ಅರ್ಹನ್ ಮಂಗಲಂ ಭಗವಾನ್ ಜಿನಃ ಮಂಗಲಂ ಪ್ರಥಮಾಚಾರ್ಯೋ ಮಂಗಲಂ ವೃಷಭೇಶ್ವರ ನಮಸ್ತೆ ಪಾರ್ಶ್ವನಾಥಾಯ ಗಾತಿ ಕರ್ಮ ವಿನಾಶನೆ ನಾಗರಾಜೇಂದ್ರ ವಿಸ್ತೀರ್ಣ ಪ್ರಣಾಲಂಕೃತಮೂರ್ತೆ ಇದ್ರ ಒಳಗೆ ಕ್ಷಿತಿ ರೋಹಣೋಟಿಯ ಹಾಗೆ ಇಲ್ಲಿ ಪವಿತ್ರವಾದಂಥ ಬೀಜವನ್ನು ಹಾಕುವುದರ ಮೂಲಕ ಇದಕ್ಕೆ ವೃಕ್ಷವಾಗಿ ಹೆಮ್ಮರವಾಗಿ ಬೆಳೆದು ಫಲವನ್ನು ನೀಡುವಂಥ ಒಂದು ಗಿಡವಾಗಿ ಈ ವೃಕ್ಷ ನಮ್ಮ ಜ್ಞಾನವನ್ನು ಹೆಚ್ಚಿಸುವ ತಾಡ ಓಲೆಗಳನ್ನು ಬರೆಯುವಂಥ ವೃಕ್ಷ. ಇಂಥ ವೃಕ್ಷವು ಈ ಕಾಡನ್ನು ಈ ನಾಡನ್ನು ರಕ್ಷಣೆ ಮಾಡಲಿ ಅಂಥೇಳಿ ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥಿಸಿ ಪ್ರಕೃತಿಯು ನಮ್ಮನ್ನೆಲ್ಲ ಪ್ರಕೃತಿಮಯವಾಗಿ ಬೆಳೆಸುವುದಕ್ಕೆ ವಿಕೃತಿಗಳೆಲ್ಲ ದೂರ ಹೋಗುವುದಕ್ಕೆ ಕಾರಣ ಆಗಲಿ ಅಂತೇಳಿ ಸಂತೋಷದಿಂದ ಉದ್ಘಾಟಿಸಿದೆ. ಪರಮಗಂಭೀರ ಸ್ಯಾದ್ವಾದ ಮೋಗಲಾಂಚನಂ ಜಿಯಾ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ ಅಂತ ಹೇಳಿದ್ದಾರೆ. ಭಟ್ಟಕಲಂಕರು ಈ ಶಾಸನವನ್ನು ಮೊದಲು ಬರೆದದ್ದು. ಪ್ರಾಯಶಃ ನಮ್ಮ ಪ್ರಾಚೀನವಾಗಿರ್ತಕ್ಕಂಥ ಸನಾತನ ಧರ್ಮದಲ್ಲಿ ಜೈನ, ವೈದಿಕ ಮತ್ತು ಇಲ್ಲಿರುವಂತಹ ದ್ರಾವಿಡ ಸಂಸ್ಕೃತಿಗಳು ಒಂದಕ್ಕೊಂದು ಸಹಕರಿಸ್ತಾ ಬಾಳಿವೆ. ಹಾಗಾಗಿ ಇವತ್ತು ಅದರ ಪ್ರತೀಕವಾಗಿ ನಮ್ಮ ಪ್ರಾಚ್ಯ ಕರ್ನಾಟಕ ಸಂರಕ್ಷಣಾ ಸತ್ಕಾರ್ಯ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಮಠ, ಮೂಡುಬಿದ್ರಿ ಮಠ ಸೇರಿ ಇಲ್ಲಿ ಕೃಷ್ಣಯ್ಯರಂತವರು, ರೆಡ್ ಕ್ರಾಸ್ ಸಂಸ್ಥೆಯವರು, ಸ್ಕೌಟ್ ಮತ್ತು ಗೈಡ್ ರೋವರ್ಸ್ಗಳು ಎಲ್ಲ ಸೇರಿ ಒಂದು ಚಾರಿತ್ರಾರ್ಹವಾದಂಥ ಬಸದಿಯ ಜೀರ್ಣೋದ್ಧಾರಕ್ಕೆ ತುಳು ವಾರ್ತೆಯವರು ಕೂಡ ಕೈ ಜೋಡಿಸಿ ಈ ಕೆಲಸವನ್ನು ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆ ತಂದಿದೆ. ನಿಜವಾಗಿ ನಮಗೆಲ್ಲ ಪರಿಚಯದವರೇ, ಯಾರೂ ಕೂಡ ಅಪರಿಚಿತರಲ್ಲ. ಈ ಪ್ರಾಚೀನವಾದಂಥ ಒಂದೊಂದು ಕಲ್ಲನ್ನು ಸರಿ ಮಾಡಿ ಅದನ್ನು ಒಪ್ಪವ ಓರಣವಾಗಿ ಇಡುವುದಿದೆಯಲ್ಲ, ಇದರಷ್ಟು ದೊಡ್ಡ ಧರ್ಮ ಕಾರ್ಯ ಯಾವುದೂ ಇಲ್ಲ. ಮಕ್ಕಳಿಗಂತೂ ಒಂದು ದೊಡ್ಡ ಸೌಭಾಗ್ಯ ಅಂತ ಭಾವಿಸಿದ್ದೇವೆ. ಚರಿತ್ರೆಯನ್ನು ಉಳಿಸುವ ಕೆಲಸವನ್ನು ಮುಂದಿನ ಜನಾಂಗವಾದ ವಿದ್ಯಾರ್ಥಿಗಳು ನೀವು ನಡೆಸ್ತಾ ಇದ್ದೀರಿ. ಇದಕ್ಕೆ ಪ್ರೇರಕ ಶಕ್ತಿಗಳು ಈ ಹಿರಿಯರು. ಹಾಗಾಗಿ ಇವತ್ತು ಸುರಾಲು ಅರಮನೆಯ ಹಿರಿಯರಾದ ಸಂತೋಷರು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲ ಹಿರಿಯರು ಈ ಬಸದಿಯನ್ನು ನೂರಾರು ಕಾಲ ಪೋಷಿಸಿದವರು, ಉಳಿಸಿದವರು, ಬೆಳೆಸಿದವರು. ಕುಕ್ಕರ್ಣೆ ಮತ್ತು ಕುತ್ಯಾರು ನಮ್ಮ ಸಂಬಂಧಪಟ್ಟಂತ ಶಿಷ್ಯವರ್ಗ. ಇವರು ಈ ಅರಮನೆ ಯಾಕೆ ನಾವು ಹೆಸರಿಸ್ತೇವೆ ಅಂದ್ರೆ, ಈ ಮಂದಿರಗಳು ಆಧ್ಯಾತ್ಮದ ಶಕ್ತಿ. ಇದು ಸಾಮರಸ್ಯ ಮತ್ತು ಶಾಂತಿಯನ್ನು ಉಳಿಸಿದೆ, ಬೆಳೆಸಿದೆ, ಪೋಷಿಸಿದೆ. ಹಾಗಾಗಿ ಆಧ್ಯಾತ್ಮವು ನಮ್ಗೆ ರಕ್ಷಣೆ ಆದ್ರೆ, ಈ ಇತಿಹಾಸ ನಮ್ಗೆ ರಕ್ಷಣೆ ಆದ್ರೆ, ಸಾಮರಸ್ಯ ಶಾಂತಿಯ ಬದುಕಿಗೆ ಆ ಕಾಲದ ಜನ ಏನು ಕೊಡುಗೆ ನೀಡಿದ್ದಾರೆ, ನಮ್ಮ ಚರಿತ್ರೆಯನ್ನು ಯಾವ ರೀತಿಯಲ್ಲಿ ಆದರ್ಶವಾಗಿ ರೂಪಿಸಿದ್ದಾರೆ ಅನ್ನೋದು ಗೊತ್ತಾದ್ರೆ ನಮ್ಮ ಎಲ್ಲ ಜನಾಂಗಗಳ ಶಕ್ತಿ ಅರಮನೆಗಳು. ಹಾಗಾಗಿ ಎಲ್ಲಾ ಜನಾಂಗ ಅರಮನೆಯನ್ನು ಪೋಷಿಸಿದೆ. ಆ ಜನಾಂಗಕ್ಕೆ ಬೇಕಾದಂತಹ ಶಕ್ತಿಯನ್ನು ತುಂಬುವ ಕೆಲಸ ಅರಮನೆಗಳು ಮಾಡಿವೆ. ಹಾಗಾಗಿ ಎಲ್ಲಾ ಧರ್ಮ
ಬಿಟ್ಟು ಒಂದು ಧರ್ಮವನ್ನು ಬದುಕಿಸುವುದು ಸಾಧ್ಯ ಇಲ್ಲ. ಎಲ್ಲ ಧರ್ಮವನ್ನು ಸೇರಿದಾಗ ಮಾತ್ರ ಒಂದು ಧರ್ಮ ಉಳಿಯುವುದಕ್ಕೆ ಸಾಧ್ಯ ಅನ್ನುವ ಆದರ್ಶ ಭಾರತೀಯ ಸಂಸ್ಕೃತಿಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಇದು ಆದರ್ಶ ಹೆಬ್ರಿಯಿಂದ ಇವತ್ತು ಆರಂಭಗೊಂಡಿದೆ. ಶ್ರುತೇಶ್ ಆಚಾರ್ಯ ಒಬ್ಬ ಯುವ ಉತ್ಸಾಹಿ ತರುಣ ಇತಿಹಾಸಕಾರರು. ಅವರು ಹಿರಿಯರಾದ ನಮ್ಮ ಯುವರಾಜ ಕಲ್ಲಾಪುರ, ಅವರು ಯುವರಾಜರು, ಗುರುರಾಜರು. ಇಲ್ಲಿ ಗುರುಗಳು ಇದ್ದಾರೆ, ಗುರುರಾಜರು ಇದ್ದಾರೆ, ಯುವರಾಜರು ಇದ್ದಾರೆ, ಹಿರಿಯರಾಜರು ಇದ್ದಾರೆ. ಹೀಗೆ ಗಣನಾಥಕರು ನಾವು ಪ್ರೀತಿಸಿದಂಥ ಒಳ್ಳೆಯ ವಿದ್ವಾಂಸರು ಅವರು ಇವತ್ತು ಬಂದಿದ್ದಾರೆ. ಗಂಟೆಗಟ್ಟಲೆ ಒಂದು ವಿಚಾರವಾಗಿ ಮಾತಾಡಬಲ್ಲವರು. ಅವರು ಬೆವರನ್ನು ಒರೆಸ್ತಾರೆ, ಇನ್ನೊಬ್ಬರಲ್ಲೂ ಬೆವರು ಒರೆಸ್ತಾರೆ. ಅಷ್ಟು ದೀರ್ಘವಾಗಿ ಮಾತಾಡಬಲ್ಲಂತ ಒಂದು ಶಕ್ತಿ ಅವರು. ಹಾಗಾಗಿ ಇವತ್ತು ಇನ್ನೊಬ್ರು ನಮ್ಮ ಸಾಮಗ ಅಂದ್ರೆ ಅದು ನಮ್ಮಲ್ಲಿ ವಿಶೇಷವಾಗಿ ಸಂಗೀತದಲ್ಲಿ ಬರ್ತದೆ. ಹಾಡು ಹಾಡುತ್ತಾ ಮಂತ್ರಗಳನ್ನು ಯಾರು ಹೇಳ್ತಾರೆ ಅವರಿಗೆ ಸಾಮಗರು ಅಂತ ಹೇಳ್ತಾರೆ. ನಮ್ಮಲ್ಲಿ ಸಾಮಗರು ಕಡಿಯಾಳಿ, ಇಂದ್ರಾಳಿ ದೇವಸ್ಥಾನ, ಇದರಲ್ಲಿ ಅಂಬಲ್ಪಾಡಿ ದೇವಸ್ಥಾನದಲ್ಲಿ ಸಾಮಗರ ಪರಿವಾರವಿದೆ. ಹಾಗಾಗಿ ಅವರೆಲ್ಲ ಪರಿಚಯ ನಮಗೆ. ಏನೇ ಆಗಲಿ ನಮ್ಮ ಇತಿಹಾಸದ ಪುಟಗಳಲ್ಲಿ ಹಿಂದೆ ಬಸದಿಗಳನ್ನು ಹೇಗೆ ಕಟ್ತಾ ಇದ್ರು, ಯಾವ ವಾಸ್ತುವಿನಲ್ಲಿ ಕಟ್ತಾ ಇದ್ರು, ನದಿಯನ್ನು, ಬೆಟ್ಟವನ್ನು, ಗುಡ್ಡವನ್ನು ನೋಡಿ ಯಾರಿಗೂ ತೊಂದರೆ ಇಲ್ಲದ ಹಾಗೆ ಸರ್ವಧರ್ಮ ಸಮನ್ವಯದ ಸರ್ವೋದಯ ಧರ್ಮತೀರ್ಥ ಅಂತ ಹೆಸರು, ಸಮೋಸರಣದ ಪ್ರತೀಕ. ಆ ಬಸದಿಗಳು ವಾಸ್ತುವಿನ ರೂಪದಲ್ಲಿ ಅದನ್ನು ಕಟ್ತಾರೆ. ಅದು ಪೂರ್ವಕ್ಕೆ ಹೀಗೆ ದಾರಿ ಇರಬೇಕು, ಉತ್ತರವನ್ನು ತೆರೆದಿರಬೇಕು, ನೈಋತ್ಯದಲ್ಲಿ ಕ್ಷೇತ್ರಪಾಲ ನಾಗದೇವರು ಇರಬೇಕು, ವಾಯುವ್ಯದಲ್ಲಿ ವಿಶೇಷವಾದಂಥ ಪ್ರಚಾರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೋಣೆ ಇರಬೇಕು, ಆಯುಧಾಗಾರ ಇರಬೇಕು, ಶಸ್ತ್ರಾಗಾರ ಇರಬೇಕು. ಇಲ್ಲಿ ಶಸ್ತ್ರಾಗಾರ ಯಾವುದಂದ್ರೆ ಧಾರ್ಮಿಕ ಕ್ರಿಯೆಗೆ ಬೇಕಾಗಿರುವಂಥ ಪೂಜೆಯ ಪರಿಕರಗಳು. ಆಮೇಲೆ ಈಶಾನ್ಯದಲ್ಲಿ ಬಾವಿ ಇರಬೇಕು ಅನ್ನೋದು ನಿಯಮ. ಆ ಪ್ರಕಾರವಾಗಿ ಸುಂದರವಾಗಿ 2 ದೇಗುಲಗಳನ್ನು ಇಲ್ಲಿ ಕಟ್ಟಿದ್ದಾರೆ. ಈ ದೇಗುಲದ ಮೂಲ ಮೂರ್ತಿ ನಮ್ಮ ಬಜಿಲಕೇರಿ ಬಸ್ತಿ ಅಂತ ಹೇಳುವ ಬಹಳ ದೊಡ್ಡ ಶ್ರೀಮಂತರಾದ ಆ ಕಾಲದ ಮಂಗಳೂರಿನ ಒಂದು ಬಲ್ಲಾಳರು, ಅದು ಶ್ರೀನಿವಾಸ ಬಲ್ಲಾಳರು, ರಘುಚಂದ್ರ ಬಲ್ಲಾಳರು, ಮಂಗಳೂರಿನ ಬಹಳ ದೊಡ್ಡ ಶ್ರೀಮಂತ ವ್ಯಾಪಾರಿಗಳು ಮತ್ತು ಅವರು ನಮ್ಮ ಮಠದ ಶಿಷ್ಯವರ್ಗದವರು, ಕಟ್ಟೆಮಾರು ಮನೆತನ. ಹಾಗಾಗಿ ಆ ಮನೆತನದವರಿಗೆ ಈ ದೇವರನ್ನು ಪೋಷಿಸಿಕೊಂಡು ಬಂದು ಮತ್ತೆ ಅದನ್ನು ಸೂರಾಲು ಅಂದ್ರೆ ಪುತ್ತಿಗೆ ಅರಮನೆಯಿಂದಲೇ ಮೂಡುಬಿದ್ರಿಗೆ ಸಂಬಂಧಪಟ್ಟ ಅಲ್ಲಿ ಉತ್ತರಾಧಿಕಾರಿಗಳು ಇಲ್ಲ ಅಂತ ಹೇಳುವಾಗ ಹುಡುಗಿಯನ್ನು ಕೊಟ್ಟು ಇಲ್ಲಿ ಮದುವೆ ಮಾಡಿಸಿದ್ದಾರೆ ಅಂತ ಒಂದು ಇತಿಹಾಸ ಇದೆ. ಹಾಗಾಗಿ ಪುತ್ತಿಗೆಯ ಒಂದು ಕವಲು ಸೂರಾಲು ಅಂತ ಹೇಳ್ತಾರೆ. ಹಾಗಾಗಿ ಮೂಡುಬಿದ್ರಿಗೂ ಹೆಬ್ರಿಗೂ ಬಹಳ ದೊಡ್ಡ ಸಂಬಂಧ ಇದೆ. ಚಾರ ಅಂದ್ರೆ ನಡೆದುಕೊಂಡು ಹೋಗುವುದು, ಚಾರಣ. ಹಾಗಾಗಿ ಇಲ್ಲಿ ಎಲ್ಲ ನಡೆದುಕೊಂಡೇ ನೋಡ್ಬೇಕು ಇಲ್ಲಿಯ ಸೊಬಗನ್ನು. ಹಾಗಾಗಿ ಶುಕ ಪಿಕಾದಿಗಳ ಕಲರವ, ಸಹ್ಯಾದ್ರಿಯ ಸುಂದರ ವರ್ಣನೆ, ಯಾರು ಅಂಕುಶ ಇಟ್ಟೊಡೆ ಎನ್ನ ಮನ ನೆನೆಯುವುದೆನ್ನ ಮನ ಬನವಾಸಿ ದೇಶಮಾಮ ಅಂತ ಹೇಳುವುದನ್ನು ಸ್ವಲ್ಪ ಬದಲಿಸಬೇಕಾಗಿದೆ ಈಗ. ಯಾಕಂದ್ರೆ ಈ ಚಾರಣೆಗದ ಈ ಪ್ರದೇಶಕ್ಕೆ ಬಂದ್ರೆ ಯಾರು ಅಂಕುಶ ಇಟ್ಟೋಡೆ ನೆನೆಯುವುದೆನ್ನ ಮನ ಹೆಬ್ರಿಯ ಪರಿಸರ ಅಂತ ಹೇಳುವಾಗಿ ಇಲ್ಲಿಯ ಪರಿಸರ ಬಹಳ ಸುಂದರವಾಗಿದೆ. ನೀಲಮೇಘ ಶ್ಯಾಮನಂತ ಒಂದು ವಿಶೇಷ ನೀಲವರ್ಣ ಮತ್ತು ಎತ್ತರವಾದ ಸಹ್ಯಾದ್ರಿ. ಇಲ್ಲಿ ಈಗ ರಬ್ಬರ್ನ ತೋಟ ಬಂದ್ರು ತೆಂಗು ಕಂಗು, ಸುತ್ತಳಿನ ಹಿಂದಿನ ಪರಿಸರ, ಈ ಎದುರುಗಡೆ ಇಟ್ಟಂತ ನಮ್ಮ ಕೃಷ್ಣರಿಟ್ಟಂತ ಕ್ಷಿತಿರೋಹಣೋಂಪಿಯ ಒಂದು ವಿಶೇಷವಾದಂತಹ ತಾಳೆ ವೃಕ್ಷದ ಬೀಜ ಇವತ್ತು ತಾಮ್ರದ ಗಡಿಗೆಗೆ ನಾವು ಬೀಜವನ್ನು ಹಾಕುವುದರ ಮೂಲಕ ಸಂತೋಷದಿಂದ ಇದನ್ನು ಉದ್ಘಾಟಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಇತಿಹಾಸವನ್ನು ಇಂಥ ತಾಳೆ ವೃಕ್ಷಗಳಲ್ಲಿ, ತಾಳೆ ಪ್ರತಿಗಳಲ್ಲಿ ನಾವು ಬರೆದಿಡುವಂತ ಕೆಲಸ ಆಗಬೇಕು. ಸಹಸ್ರ ಕಾಲ ಈ ಇತಿಹಾಸ ಅಳಿಬಾರದು. ಮತ್ತು ಭಗವಂತ ಈ ಬಸದಿ ಯಾಕೆ ಇರ್ತದೆ ಅಂದ್ರೆ ಇದು ಸರ್ವಧರ್ಮ ಸಮನ್ವಯದ ಸರ್ವೋದಯ ಧರ್ಮತೀರ್ಥದ ಪ್ರತೀಕ. ಸರ್ವಜ್ಞ ಪೀಠದಲ್ಲಿ ಇಲ್ಲಿ ವೀತರಾಗ ಭಗವಂತರು ಇರ್ತಾರೆ. ಅವರು ಯಾರನ್ನು ದ್ವೇಷಿಸುವುದಿಲ್ಲ, ಯಾರನ್ನು ರಾಗ ಮಾಡುವುದಿಲ್ಲ. ಆದ್ರೆ ವೀತರಾಗರಾಗಿ ಜಗತ್ತಿಗೆ ಮತ್ತು ಜನಕ್ಕೆ ಬದುಕಬೇಕಾದಂತ ಕಲೆಯನ್ನು ಮತ್ತು ಜ್ಞಾನವನ್ನು ಅವರು ನಿರಂತರ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೊಡ್ತಾರೆ. ಹಾಗಾಗಿ ಬಸದಿಯನ್ನು ಉಳಿಸುವುದಂದ್ರೆ ನಮ್ಮ ಜ್ಞಾನವನ್ನು ನಾವು ರಕ್ಷಿಸಿದ ಹಾಗೆ, ನಮ್ಮನ್ನು ನಾವು ಉಳಿಸಿಕೊಂಡ ಹಾಗೆ. ಇಲ್ಲಿ ಒಂದು ಹಿಂದೂ ದೇವಸ್ಥಾನ ಇದೆ ಅಂತ ಕೇಳಿದ್ದೇವೆ. ಆ ನೀಲಕಂಠೇಶ್ವರ ದೇವಸ್ಥಾನ ಕೂಡ ಈ ಬಸದಿಯ ಇವತ್ತಿನ ದಿನ ನಾವೊಂದು ಸಂಕಲ್ಪ ಮಾಡ್ತೇವೆ. ಆದ್ರೆ ನೀವು ಸುರಾಲು ಅರಮನೆಯ ಸಂತೋಷರು ಎಲ್ಲರೂ ಹಿರಿಯರು ಸೇರಿಕೊಂಡು ಆ ದೇವಸ್ಥಾನವನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕು. ಅದರ ಪ್ರಾರಂಭದ ಕೆಲಸಕ್ಕೂ ನಾವು ಬರ್ತೇವೆ. ನೀವು ಸುಬ್ರಹ್ಮಣ್ಯ ಸ್ವಾಮಿಗಳನ್ನು ಕರೀರಿ, ನಾವು ಬರ್ತೇವೆ ಅಂತ ಶ್ರುತೇಶಾಚಾರ್ಯರಿಗೆ ಆ ಕಾರ್ಯಕ್ರಮಕ್ಕೂ ನೀವು ಕೈ ಹಾಕಬೇಕಂತ ಹೇಳ್ತಾ ಅರಮನೆಯವರು, ನೆರೆಮನೆಯವರು, ಗುರುಮನೆಯವರು ಸೇರಿ ಈ ಕೈಂಕರ್ಯವನ್ನು ನಾವು ಮಾಡೋಣ. ಇಲ್ಲಿ ಬಂದಂತ ಎಲ್ಲ ಕಿರಿಯ ವಿದ್ಯಾರ್ಥಿಗಳಿಗೆ, ಹೆಬ್ರಿಯ ಪರಿಸರದ ಎಲ್ಲರಿಗೂ ಕೂಡ ಭಗವಂತನ ಶ್ರೀರಕ್ಷೆ ಇರಲಿ. ನಿಮ್ಮ ಒಂದೊಂದು ಚಿತ್ರವೂ ನಿಮ್ಮ ಇತಿಹಾಸದ ಉದ್ದಕ್ಕೂ ನೀವು ಈ ಬಸದಿಯ ರಕ್ಷಣೆ ಮಾಡಿದ ನಾವು ಒಂದು ದಿನ ಹೋಗಿದ್ದೆವು, ಬೆವರು ಸುರಿಸಿದ್ದೇವೆ ಅನ್ನೋದು ಹೆಮ್ಮೆಯ ವಿಷಯ.
ಹಾಗಾಗಿ ಇವತ್ತು ಪೂರ್ತಿ ಇವತ್ತು ಅನ್ನ ರುಚಿ ಆಗುತ್ತೆ. ಚಹಾ ಮತ್ತು ಕುಡಿದಂಥ ಎಲ್ಲ ಪಾನೀಯಗಳು ಬಹಳ ಸ್ವಾದಿಷ್ಟಭರಿತವಾಗ್ತವೆ. ಕಾರಣ ನೀವು ಭಗವಂತನ ಸೇವೆ ಮಾಡಿದ್ದೀರಿ, ಧರ್ಮದ ರಕ್ಷಣೆ ಮಾಡಿದ್ದೀರಿ, ಇತಿಹಾಸದ ರಕ್ಷಣೆ ಮಾಡಿದ್ದೀರಿ. ಇದು ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಮೂಡಿ ಬರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ವಿದ್ವಾಂಸರಿಗೆ ಮತ್ತು ರಾಜರಿಗೆ ಮತ್ತು ಇಲ್ಲಿಯ ಹೆಬ್ರಿ ಪರಿಸರದ ಎಲ್ಲ ಹಿರಿಯರಿಗೆ, ನಾಗರಿಕರಿಗೆ ಅಭಿನಂದನೆಗಳನ್ನು ಹೇಳಿ, ಮೂಡುಬಿದ್ರಿ ಮಠ ಸದಾಕಾಲದ ನಿಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾ ಕೃಷ್ಣಯ್ಯರಂತವರು ಇಂದನ್ನು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೂ ಅಭಿನಂದನೆಗಳನ್ನು ಹೇಳಿ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೊಡ್ತೇವೆ. ಎಲ್ಲರಿಗೂ ಬೀಜ ಅಕ್ಷತೆಯ ಆಶೀರ್ವಾದವನ್ನು ಕೊಡ್ತೇವೆ ಇವತ್ತು ಇಲ್ಲಿ ಬಂದಂತ ಅತಿಥಿಗಳಿಗೆ. ಹೌದು, ಇದನ್ನು ಬ್ರಿಟಿಷರು ಕೋರ್ಟಿನಲ್ಲಿ ಬಟನ್ ಆಗಿ ಉಪಯೋಗ ಮಾಡ್ತಾ ಇದ್ರು. ಆದರೆ ನಾವು ಅದರ ವೃಕ್ಷದ ತಾಡಪ್ರತಿ ಮಾಡಿ ಇತಿಹಾಸವನ್ನು ಉಳಿಸುವ ಕೆಲಸವನ್ನು ಮಾಡುವ. ಮಕ್ಕಳ ಯಾರು ರೆಪ್ರೆಸೆಂಟೇಟಿವ್ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಸ್ವಾಮೀಜಿಯವರ ಪಾದವಂದಕ್ಕೆ ನಾವು ವಂದಿಸಿಕೊಂಡು ಮತ್ತೆಲ್ಲ ಬಂದಂತ ಎಲ್ಲ ಈ ಒಂದು ಭಗವದ್ಭಕ್ತರ ಒಳ್ಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸಮಸ್ತ ಎಲ್ಲರ ಹಿರಿಯರನ್ನ ಆಶೀರ್ವಾದ ಬೇಡ್ಕೊಂಡು ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತ ಹಾಗೇನೆ ನಮ್ಮ ಪತಂಜಲಿ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ತಂಡ ವಿದ್ಯಾಧರ ಹೆಗ್ಡೆ ಅವರು ಎಲ್ಲರನ್ನು ಈ ಸಂದರ್ಭದಲ್ಲಿ ವಿಶೇಷ ಗೌರವಪೂರ್ವಕವಾಗಿ ವಿನಂತಿಸಿಕೊಂಡು ಬಹಳ ಸಂತೋಷವಾಗ್ತಿದೆ. ನನ್ಗೆ ನಿಜ ಗೊತ್ತಿರಲಿಲ್ಲ, ಊರು ಜಾಸ್ತಿಯನ್ನು ಸೇರಿಸಿದ್ದೇವೆ. ಸುಮಾರು ವರ್ಷಗಳಿಂದ ಇಲ್ಲಿ ವಸಂತ ಶೆಟ್ಟರ್ ನೇತೃತ್ವದಲ್ಲಿ ನಾವೆಲ್ಲ JCB ಕೊಟ್ಟು ಪ್ರತಿ ವರ್ಷ ನಾವು ಸ್ವಚ್ಛ ಮಾಡ್ತಾ ಇತ್ತು. ಮಳೆಗಾಲ ಬಿಟ್ಟ ತಕ್ಷಣ ನಾವು ಮಾಡುವಂತ ಪರಿಕಲ್ಪನೆ ಇತ್ತು. ಏನೇ ಇರಲಿ ಪೂಜ್ಯ ಸ್ವಾಮಿಯವರ ಹತ್ರ ಹಾಗೆ ನಮ್ಮ ಹಿರಿಯರು ಪೂಜನೀಯ ಆದಂತ ಸೂರಾಲಿನ ಸಂತೋಷ್ ಅವರ ಹತ್ರ ಏನ್ ಬೇಡ್ಕೊಳ್ಳೋದಂದ್ರೆ, ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ಅಜೀರ್ಣಾವಸ್ಥೆಯಲ್ಲಿರುವ ನೀಲಕಂಠ ದೇವಸ್ಥಾನ ತುಂಬಾ ಸಮಿತಿಗಳಾಗಿ ಸಮಿತಿಯ ಜೀರ್ಣೋದ್ಧಾರ ಅಧ್ಯಕ್ಷರು ಈ ಊರಿನವರು ಆಯ್ಕೆ ಮಾಡಿದ್ದಾರೆ. ಎಲ್ಲ ಪರಿಹಾರ ದೇವರ ಕಾರ್ಯಕ್ರಮ ಮುಗ್ದಿದೆ. ನಮ್ಮೊಂದು ಆಸೆ ಇದೆ, ನಾವು ಜೀವಂತಿರುವಾಗ ಅದರ ಒಂದು ಯೋಗಭೋಗ ಕಾಣಬೇಕು, ಅದರ ಜೀರ್ಣೋದ್ಧಾರ ಆಗ್ಬೇಕಂದು ಅದಕ್ಕೆ ಪೂಜ್ಯ ಕಾವಂದರ ಒಂದು ಆಶೀರ್ವಾದ ಪಡ್ಕೊಂಡು ಹಾಗೆಯೇ ಮಂಜುನಾಥ ಸ್ವಾಮಿಯವರ ಪ್ರಸಾದವನ್ನು ನಾವು ಸ್ವೀಕರಿಸಿಕೊಂಡು ಅವರ ಮುಖಾಂತರ ಇವಾಗಲೇ ಹೇಳಿದ್ರು, ಈ ನಾವು ಮುಂದಿನ ದಿನ ಕೆಲಸ ಪ್ರಾರಂಭವಾಗ ಅದರ ಶಂಕುಸ್ಥಾಪನೆಗೆ ಪೂಜನೀಯ ಸ್ವಾಮೀಜಿ ಬರಬೇಕು. ಹಾಗೆಯೇ ಸಂತೋಷದ ನೇತೃತ್ವದಲ್ಲಿ ಮಾಡುವಂತ ಪರಿಕಲ್ಪನೆ ನಮಗಿದೆ. ಧರ್ಮದ ಟ್ರಸ್ಟ್ ಅನ್ನು ತಗೊಳ್ತೇವೆ. ನಮ್ಗೆ ಅಗೋಚರವಾಗಿ ನಮ್ಮಿಂದ ಏನೋ ತಪ್ಪು ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಮನುಷ್ಯರು ನಾವು ಗೊತ್ತಿಲ್ಲ ತಪ್ಪು ಮಾಡ್ತೇವೆ. ಏನಾದ್ರು ತಪ್ಪು ಆದಿದ್ರೆ ನಾವು ಎಲ್ಲ ಊರವರ ಪರವಾಗಿ ಆ ತಪ್ಪಿಗೆ ನಾನೇ ಕ್ಷಮೆಯಾಚಿಸಿಕೊಂಡು ಈ ವರ್ಷ ನಮ್ಮ ಮೇಲ್ಬೆಟ್ಟು ಗರಡಿಯ ಸುಮಾರು 5 ಕೋಟಿ ವೆಚ್ಚದ ಒಂದು ಜೀರ್ಣೋದ್ಧಾರ ಮಾಡ್ತಿದ್ದೇವೆ. ಮಾರ್ಚ್ 19 ಬ್ರಹ್ಮಕಲಶ ಇದೆ. ಪೂಜಾ ಕಾವಂದರ್ ಸಹ ಅದಕ್ಕೆ ಪ್ರಸಾದವನ್ನು ಕಳಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಬ್ರಹ್ಮಕಲಶ ಮುಗಿದ ತಕ್ಷಣ ನಾವು ಮೇ ತಿಂಗಳಲ್ಲಿ ಒಂದು ಮೀಟಿಂಗ್ ಕರಿತೇವೆ. ಆ ಮೀಟಿಂಗ್ಗೆ ನಮ್ಮ ಹಿರಿಯರಾದ ಸಂತೋಷ್ ಸರ್ ಅನ್ನು ಕರಿತೇವೆ. ಮುಂದಿನ ದಿನ ಶಂಕುಸ್ಥಾಪನೆಗೆ ಖಂಡಿತ 1 ತಿಂಗಳು ಮುಂಚಿತ ನಾವು ದಿನಾಂಕ ಕೊಡ್ತೇವೆ. ಯಾಕಂದ್ರೆ ನಂಗೆ ಗೊತ್ತಿದೆ, ಸ್ವಾಮೀಜಿಯವರು ನನ್ನ ಫ್ರೆಂಡ್ ಹೇಳಿದೆ, ನಾಗರಾಜ್ ಅಂತ ಬೊಬ್ಬಿಗೆ ಅಂತ ಹೇಳಿದ್ರು. ಇಡೀ ಎಲ್ಲ ಕಡೆ ಅವರು ಸ್ವಾಮೀಜಿಯವರ ಚತುರ್ಮಾಸದಲ್ಲಿ ನಾನು ಪಾಲ್ಗೊಂಡಿದ್ದೆ, ಆಶೀರ್ವಾದ ತಗೊಂಡಿದ್ದೆ. ಅದು ಸಂತೋಷ ಅಂದ್ರೆ ಸುಮಾರು ವರ್ಷಗಳಿಂದ ಉಪಯೋಗದಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡೋರು. ಯೋಗಾನುಯೋಗನ ಇವತ್ತು ನೋಡುವಂತ ಭಾಗ್ಯ ದೇವರು ಕೊಟ್ಟರು. ಅದಲ್ಲದೆ ನನಗೂ ಇನ್ನೂ ಆಸೆ ಇದೆ. ಹಿಂದೆ ಪಕ್ಕದಾಗ ನಮ್ಮ ಈ ಬಸದಿಯ ಜೀರ್ಣೋದ್ಧಾರ ಮಾಡುವಾಗ ಊರಿನವರು ವಿಶೇಷವಾಗಿ ಪೂಜ್ಯ ಕಾವಂದರವರು ಕೊಡುಗೆಯನ್ನು ಕೊಟ್ಟು ನಾವು ಪಾಲ್ಗೊಂಡಿದ್ದೇವೆ. ಇದನ್ನೂ ಆಗ್ಬೇಕನ್ನೋ ಆಸೆ ಇದೆ. ಅದೆಲ್ಲ ಆಸೆಯನ್ನು ಸ್ಥಳೀಯ ಎಲ್ಲ ದೇವರು ನಮಗೆ ಆಗುವಂತ ಯೋಗವನ್ನು ಮಾಡಲಿ, ಅವರ ಆಶೀರ್ವಾದ ಸಿಗಲಿ. ಸ್ವಾಮೀಜಿಯವರ ಹತ್ರ ಮತ್ತೊಮ್ಮೆ ನನ್ನ ಆಶೀರ್ವಾದ ಬೇಡ್ಕೊಂಡು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಅನಿವಾರ್ಯವಾಗಿ ನಾನು ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಯೋಗ ಬಂಧದ ಬಗ್ಗೆ ನಾನು ಮತ್ತೊಮ್ಮೆ ನನ್ನೆಲ್ಲ ಇಲ್ಲಿಯ ದೈವದೇವರ ಮನಸ್ಸಾರ ಸ್ಮರಿಸಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಬಸದಿ ಪಾಸಂದ್ರ ನಿರ್ಮಲ ಮಲ್ಪನ ಕಜ್ಜು ಅಣಿದೀಕ ಅವೆಡ್ದು ಅವೆಡ್ದುಂಬು ಬತ್ತಿನ ಮಾತ ಬಿನ್ನೆಡ್ಡ ಎಂಕಲ ಒಂಜಿ ಬಿನ್ನಪ್ಪು ಈ ಕಜ್ಜಗು ಆಕೇರಿ ಪಂದೆ ಇಜ್ಜಿ ಅಂಚಾದ್ ಈ ಅಭಿಯಾನಗೂ ಮುಗಿತಲದ ಚುಕ್ಕಿ ಇಜ್ಜಿ ಒಂದು ಸುರು ಮಾತ್ರ ನನಾತಿ ಇಂಚಿನ ಲೋಕಮೆಚ್ಚಿನ ಕಾರ್ಯಗೂ ನಿಗಲ ಮಾತೆರ್ನ ಬೆರಿಸಾಯ ಬಯಸೊಂದಿಲ್ಲ ಸೇರ್ದಿನ ಮಾತಿರೆಗ್ಲ ಬೊಲ್ಪುದ ತಿನಸು ಮಧ್ಯಾಹ್ನದ ವನಸ್ಥ ಉಪಚಾರನ ಮಲ್ಲ ಮನಸ್ಥ ಮತ್ತು ಕೊರ್ನೆಂಚಿನ ಮೂಡಬಿದ್ರೆ ಜೈನ ಕಾಶಿ ಮಠದ ಸ್ವಾಮೀಜಿಲು ಮೇರೆಗೆ ಸಾರ ಸಾರ ಸುಲುಮೆಲು ಮಹೇಂದ್ರ ಬಕ್ಕ ಮಹೇಶ್ ಮೇರೆಗೆ ಸುಲುಮೆಲು ಮಧ್ಯಾಹ್ನ ಊಟ ಮತ್ತು ತಿಂಡಿ ಎಲ್ಲ ವ್ಯವಸ್ಥೆ. ಬನ್ನಿ ಮಹೇಶ್, ಮಹೇಂದ್ರ ಬನ್ನಿ ಬನ್ನಿ.
ಮಹೇಂದ್ರ ಬೊಕ್ಕ ಮಹೇಶ್ ಮೇರೆಗ್ ಮಧ್ಯಾಹ್ನದ ಒಣಸದ ವ್ಯವಸ್ಥೆ ಮಲ್ತುಕೊರ್ನೇಕ್ ಸೊಲ್ ಮೇಲು ಸಂದಾಯ್ತ ಮಹೇಶ್ ಸಂತೋಷ ಬೇಡ ನಾವು ಮುಂದೆ ಹೋಗ್ತೇವೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂತ ಬ್ರಹ್ಮಯೇತ್ ಅಂಥೇಳಿ ಮಹಾಭಾರತದಲ್ಲಿ ಮಾತು ಬರುತ್ತೆ. ನಮ್ಮ ನಾಡಿನ ಇತಿಹಾಸ ಇವುಗಳನ್ನೆಲ್ಲ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಭಾರತ ಅನೇಕ ಧರ್ಮದಲ್ಲಿ ಏಕತ್ವವನ್ನು ಸಾಧಿಸ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಸಾವಿರಾರು ಧರ್ಮಗಳು, ಸಾವಿರಾರು ಥರದ ಜನಗಳು, ಅವರ ಧರ್ಮಗಳು, ಅವರ ಆಚರಣೆಗಳು ಎಲ್ಲವೂ ಬೇರೆ. ಆದರೆ ಇಡೀ ಭಾರತವೇ ಒಂದಾಗಿದೆ. ಕಾರಣ ಏನು ಅಂತಂದರೆ ಭಾರತದ ಸಂಸ್ಕೃತಿನೇ ಆ ಥರ ಇದೆ. ಹಾಗಾಗಿ ನಮ್ಮ ನಾಡಿನ ಯಾವುದೇ ಧರ್ಮದ ಸಂಸ್ಥೆಗಳಿರ್ಬೋದು, ಪ್ರಾಚೀನವಾದ ದೇಗುಲಗಳು, ಪುಷ್ಕರಣಿಗಳು, ಬಾವಿಗಳು ಇತ್ಯಾದಿಗಳನ್ನೆಲ್ಲ ಸಂರಕ್ಷಣೆ ಮಾಡಬೇಕಾಗಿರುವಂತಹದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ಆ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಮತ್ತು ಕೇಳಿದರೆ ಚೆನ್ನಮ್ಮಾಜಿ ಅಧ್ಯಯನ ಪೀಠ ಮತ್ತು ಉಡುಪಿಯ ಒಂದು ನಮ್ಮ ಉಡುಪಿ ಚಾನಲ್ ಹಾಗೂ ನಮ್ಮ ಕೃಷ್ಣೇಶ್ ಅವರವರ ಇತಿಹಾಸ ಸಂಚನ ಸಂಶೋಧನಾ ಕೇಂದ್ರ ಮತ್ತು ಸ್ಥಳೀಯ ಮುಡಿಯಮೃತ ಸ್ವಾಮಿಗಳಿರ್ಬೋದು, ಬೇರೆ ಬೇರೆ ಶಾಲೆಯ ಮಕ್ಕಳುಗಳಿರ್ಬೋದು, ಅವರೆಲ್ಲರ ಸಹಕಾರದಿಂದ ಈ ಥರದ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಈಗಾಗಲೇ ಹಿಂದೆ ನಾವು ಮಾಣಿಬೆಟ್ಟಲ್ಲಿ ಒಂದು ಪುಷ್ಕರಣಿಯನ್ನು ಸಂರಕ್ಷಣೆ ಮಾಡಿ ಲೋಕಕ್ಕೆ ತೋರಿಸಿದ್ದೀವಿ. ಇದು 2ನೇ ಕಾರ್ಯಕ್ರಮ. ಇಲ್ಲಿ ನಾವು ಚಾರ ಬಸದಿ, ಇದು ಅತ್ಯಂತ ಪ್ರಾಚೀನ ಬಸದಿ, ಜೈನ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥದ್ದು. ಸುತ್ತಲೂ ಇಲ್ಲಿ ಮಟ್ಟಿ ಕಸ ಎಲ್ಲ ಬೆಳೆದಿತ್ತು. ಅದನ್ನು ನೋಡಿ ಅದನ್ನು ಸಂರಕ್ಷಣೆ ಮಾಡಬೇಕು, ನಾಡಿಗೆ ಅದರ ಮಹತ್ವವನ್ನು ತಿಳಿಸ್ಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಇದಕ್ಕೆ ಎಲ್ಲರ ಸಹಕಾರ ಇದೆ. ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಈ 3 ಸಂಸ್ಥೆಗಳ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಾಚ್ಯ ತೌಳವ ಕರ್ನಾಟ ಪರಂಪರೆ ಉಳಿಸಿ ಜಾಗೃತಿ ಅಭಿಯಾನದ 2ನೇ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಮತ್ತು ಕೆಳದಿ ರಾಣಿ ಚೆನ್ನಮ್ಮಾಜಿ ಅಧ್ಯಯನ ಪೀಠ ಕುಕ್ಕೆ ಸುಬ್ರಹ್ಮಣ್ಯ, ಪ್ರಾಚ್ಯ ಸಂಶೋಧನಾ ಕೇಂದ್ರ ಉಡುಪಿಗೆ ಬನ್ನಿ ಉಡುಪಿ, ಅದಲ್ಲದೆ ವಿವಿಧ ಸಂಘ ಸಂಸ್ಥೆಗಳು, ಧವಳತಯ ಟ್ರಸ್ಟ್, ಜೈನ ಮಠ ಬಸದಿ ಮೂಡಬಿದ್ರೆ, ರೆಡ್ ಕ್ರಾಸ್ ಜಿಲ್ಲಾ ಘಟಕ, ರಾಷ್ಟ್ರೀಯ ಸೇವಾ ಯೋಜನೆ, ರೋವರ್ ರೇಂಜರ್ಸ್ ಘಟಕ, ಯುವ ರೆಡ್ ಕ್ರಾಸ್ ಘಟಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ, ಹೀಗೆ ಹಲವು ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಹೆಬ್ರಿಯ ಚಾರಾ ಬಸದಿಯನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ನಿಜವಾಗಿಯೂ
ಇದೊಂದು ಬಹಳ ಪ್ರಾಮುಖ್ಯವಾದಂಥ ಕಾರ್ಯಕ್ರಮ. ನಮ್ಮ ಪರಂಪರೆಯನ್ನ ನಿಜವಾದ ಅರ್ಥದಲ್ಲಿ ಉಳಿಸುವಂತ ಕಾರ್ಯಕ್ರಮ. ಎಷ್ಟೋ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೇಳ್ತೇವೆ, ಆದರೆ ಅದನ್ನ ಕಾರ್ಯರೂಪಕ್ಕೆ ತರುವುದರಲ್ಲಿ ವಿಫಲರಾಗ್ತೇವೆ. ಆದರೆ ಇಂಥ ಸಾವಿರಾರು ಪ್ರಾಚ್ಯ ಸ್ಥಳಗಳು ನಮ್ಮಲ್ಲಿರೋದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ. ಅವುಗಳನ್ನು ಸ್ವಚ್ಛಗೊಳಿಸುವ ನೆಪದಲ್ಲಿ ಅದರ ಇತಿಹಾಸವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ. ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮುಂದಿನ ಪರಂಪರೆಗೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ನಮ್ಮ ಇತಿಹಾಸ ಸಿಗುವುದಕ್ಕೆ ಸಾಧ್ಯ ಆಗತ್ತೆ. ಆ ಕಾರಣದಿಂದ ಬಹುಶಃ ಇವತ್ತೇನು ಚಾರದಲ್ಲಿ ಈ ಬಸದಿ ಸ್ವಚ್ಛತೆ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದಾರೆ, ಆ ಎಲ್ಲ ಸಂಸ್ಥೆಗಳಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡ್ರೆ ಬಹುಶಃ ಜಿಲ್ಲೆಯ ಇತಿಹಾಸ ಮತ್ತು ಪರಂಪರೆಯನ್ನ ಉಳಿಸಲಿಕ್ಕೆ ಸಾಧ್ಯ ಆಗತ್ತೆ. ಇದರಿಂದ ಸಂಶೋಧನೆಗೆ ಕೂಡ ಸಹಾಯ ಆಗತ್ತೆ. ವಿಶ್ವವಿದ್ಯಾನಿಲಯಗಳು ಮಾಡಬೇಕಾದಂಥ ಕೆಲಸಗಳನ್ನ ಇವತ್ತು ಈ ಸಂಸ್ಥೆಗಳು ಮಾಡ್ತಾ ಇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸಗಳನ್ನ ಮಾಡಲಿ ಎಂಬುದಾಗಿ ಅವರೆಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಇದ್ದೇನೆ. ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ. ನಮ್ಮ ಮನಸ್ಸಿನ ಸಂಕಲ್ಪ ಇದ್ದದ್ದು ಇಡೀ ಭಾರತ ಅಂದ್ರೆ ಅಖಂಡ ಒಂದು ವಿಶ್ವ ಹಸುರು ಶಿಷ್ಟಾಚಾರದಲ್ಲಿ ಇನ್ನಷ್ಟು ಉತ್ತಮ ದರ್ಜೆಗೆ ಏರಿಸಬೇಕು ಅಂತ. ಆದರೆ ಹಸುರು ಶಿಷ್ಟಾಚಾರ ಇಲ್ಲದೆ ಇವತ್ತು ನಮ್ಮ ಅನೇಕ ಪುರಾತತ್ವ ಪಳೆಯುಳಿಕೆಗಳು ಈ ಬೇರೆ ಬೇರೆ ರೀತಿಯಲ್ಲಿ ನಶಿಸ್ತಾ ಇದೆ, ವಿನಾಶ ಹೊಂದುತ್ತಾ ಇದೆ. ಇದನ್ನು ಗಮನಿಸಿ ವರ್ಷದಲ್ಲಿ ಒಂದು 12 ಕಡೆಯಾದರೂ ಕೂಡ ಕಾಡು, ಕಾನನ, ನಾಡು, ನದಿ ಅಂದರೆ ಜಲದಿ ಇರುವಂಥ ಪ್ರದೇಶಗಳನ್ನು, ಶಾಸನಗಳು ಇರುವಂಥ ಪ್ರದೇಶಗಳನ್ನು ಗುರುತಿಸಿ ಅವುಗಳನ್ನು ಸಂರಕ್ಷಣೆ ಮಾಡಿ ನಾವು ಮುಂದಿನ ಜನಾಂಗಕ್ಕೆ ಒಂದು ಮಾದರಿ ಆಗಬೇಕು ಅಂತ ಅಲ್ಲ, ಮುಂದಿನ ಜನಾಂಗಕ್ಕೆ ಹೀಗೆ ಮಾಡಿ ಇದನ್ನು ಉಳಿಸ್ಕೊಳ್ಳಿ ಅಂತ ಹೇಳಬೇಕು ಅಂತ. ಶಾಸನದಲ್ಲಿ ಒಂದು ಮಾತಿದೆ, ಕೆರೆ ಕಟ್ಟೆಯಂ ಕಟ್ಟಿಸು, ಬಾವಿಯಂ ತೋಡಿಸು. ಹೀಗೆ ಕೆರೆ ಕಟ್ಟೆ, ಅವರು ತೋಡಿಸಿದ ಬಾವಿಯ ನೀರು ಇರ್ಬೋದು ಅಥವಾ ಕಲ್ಯಾಣಿ ಇರ್ಬೋದು, ಇವುಗಳನ್ನ ಸಂರಕ್ಷಣೆ ಮಾಡಿಕೊಳ್ಳದೆ ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಮರ ಗಿಡಗಳಿಲ್ಲ, ಬೇಸಿಗೆ ಚುಟಿ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಆಮೇಲೆ ಎಲ್ಲವೂ ಕೂಡ ವಿನಾಶ ಹೊಂದ್ತಾ ಇದೆ. ಇದನ್ನು ಯಾರು ಮಾಡಬೇಕು? ಆಸಕ್ತರು ಇದನ್ನ ಈಗ ಕೈಗೆತ್ಕೊಂಡಿದ್ದೇವೆ. ಶ್ರೀನಿಕೇತನ ಮ್ಯೂಸಿಯಂನ ನನ್ನ ಮಿತ್ರ ಶ್ರುತೇಶಾಚಾರ್ಯ ಅವರು ಹೀಗೆ ಮಾಡೋಣ ಸರ್, ನಾವು ಹಿಂದಿನದಲ್ಲೂ ಮಾಡ್ಕೊಂಡು ಬಂದ ಈ ಒಂದು ಕಾಯಕ, ಇದಕ್ಕೆ ಇದು 2ನೆಯ ಒಂದು ಕೆಲಸ ನಾವು ಮಾಡಿದ್ದೇವೆ. ನಮಗೆ ಒಂದು ರೀತಿಯಲ್ಲಿ ಯಾವಾಗಲೂ ನಾವು ಹೇಳೋದುಂಟು, ನಮ್ದೇ ಬುತ್ತಿ ನಮ್ದೇ ದುಡ್ಡು ಅಂತ ಹೇಳಿ. ಯಾರಿಂದಲೂ ಏನನ್ನೂ ಅಪೇಕ್ಷೆ ಪಡದೆ ಇದು ನಮ್ಮದೇ ಒಂದು ಸ್ವಂತ ಖರ್ಚಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಸರ್ಕಾರ ಹೇಳುತ್ತೆ ನಾವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ, ಅಥವಾ ವಿಶ್ವವಿದ್ಯಾಲಯಗಳು ಹೇಳುತ್ತೆ. ಆದರೆ ನಾವು ಯಾರೂ ಕೂಡ ಇಂತಹ ಸತ್ಕಾರ್ಯಗಳು ಅಂದರೆ ಹಸುರು ಶಿಷ್ಟಾಚಾರದ ಸತ್ಕಾರ್ಯಗಳು ಮಾಡುವಂಥ ಮನಸ್ಸು ನಮ್ಮ ಮುಂದಿನ ತಲೆಮಾರಿಗೆ ಬರಬೇಕು ಅಂತೇಳಿ ಈ ವಿದ್ಯಾರ್ಥಿಗಳನ್ನ, ವಿದ್ಯಾರ್ಥಿನಿಯರನ್ನ, ಸ್ಕೌಟ್ಸನ್ನು, ಆಮೇಲೆ ಗೈಡ್ಸ್ಗಳನ್ನು, ಮತ್ತು ಆಸಕ್ತ ಮನಸ್ಸಿನ ಯುವ ಜನತೆಯನ್ನು, ಈಗ ರಾಜೇಶ್ ಕಂಚಾರ್ತಿ ಇರ್ಬೋದು, ನಮ್ಮ ರವಿ ಆಳ್ಬ ಇರ್ಬೋದು, ಇನ್ನೂ ಅನೇಕರು ನಮ್ಮ ಜೊತೆ ಇದ್ದಾರೆ, ಆಯಿತಾ. ಇವ್ರನ್ನೆಲ್ಲ ಕೂಡಿಸ್ಕೊಂಡು ನೀವು ಬನ್ನಿ ಅಂತ ಹೇಳಿ ಒಂದು ರೀತಿ ಹೊಸ ಉತ್ಸಾಹವನ್ನು ಬೆಳೆಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಒಂದು ವಿಷಯವನ್ನು ನಾವು ಇಲ್ಲಿ ಗಮನಿಸಬೇಕು. ಬೆಳಿಗ್ಗೆ ಸ್ವಾಮೀಜಿಗಳಿಗೆ ವಿಶೇಷವಾಗಿ ಒಂದು ಗಿಡವನ್ನು ನಾವು ಕೊಟ್ವಿ. ಅದು ರೆಡ್ ಲಿಸ್ಟೆಡ್ ಇನ್ ದಿ ವರ್ಲ್ಡ್. ಒಬ್ಬರು ಜೈನರ ಹೆಣ್ಮಗಳು ಅದನ್ನ ದಾನ ಮಾಡಿದ್ರ ಬಗ್ಗೆ ಉಲ್ಲೇಖ ಇದೆ. ಆದರೆ ಆ ಸೀತಾಳೆಯ ಗಿಡ ಇವತ್ತು ಸಂಪೂರ್ಣ ನಶಿಸಿ ಹೋಗಿದೆ. ಅನಿಷ್ಟದ ಮರ ಅಂತೇಳಿ ಅದನ್ನು ಅವಹೇಳನ ಮಾಡ್ತಾ ಇದ್ದಾರೆ. ಇವುಗಳನ್ನು ಉಳಿಸಬೇಕು ಅಂತ ಹೇಳ್ಬಿಟ್ಟು ಜೈನ ಗುರುಗಳಾದಂಥ ಯತಿಗಳಾದಂಥ ಚಾರುಕೀರ್ತಿ ಭಟ್ಟಾರಕರು ಇದನ್ನು ಬೀಜಾಕ್ಷತೆಯಾಗಿ ನಾನು ಬಳಸ್ತೇನೆ ಅಂತ ಹೇಳಿ ಅದನ್ನು ಅವರು ಇವತ್ತು ಬೀಜಾಕ್ಷತೆಯಾಗಿ ಬಳಸ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ ಅಂತ ಹೇಳಿದ್ರೆ, ಅವರು ನನಗೆ, ನಾನು ರಾಮ ಜನ್ಮಭೂಮಿ ಹೋಗ್ತಾ ಇದ್ದೇನೆ, ನನಗೆ ಕೊಡಿ, ನಾನು ತಗೊಂಡೋಗಿ ಅಲ್ಲಿ ಜ್ಞಾನಿ ಮಾತಾಜಿಗೆ ಕೊಡ್ತೇನೆ ಅಂತ ಹೇಳಿ ತಗೊಂಡೋಗಿ ಕೊಟ್ಟಿದ್ದೂ ಹೌದು.
ಈ ವಿಷಯವನ್ನು ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಹಸಿರು ಶಿಷ್ಟಾಚಾರವನ್ನು ಉಳಿಸಬೇಕು. ಒಂದು ವಿಷಯವನ್ನು ಹೇಳಲೇಬೇಕು ನಾನು, ಇಡೀ ಭಾರತದಲ್ಲಿ ಒಂದು ತಲೆಗೆ ಎಷ್ಟು ಮರ ಇದೆ ಅಂತ ಕೇಳಿದರೆ ನಮಗೆ ನಾಚಿಕೆ ಆಗಬೇಕು. ನಾಚಿಕೆ ಆಗುತ್ತೆ ಹೇಳಲಿಕ್ಕೆ. ಕೇವಲ 28 ಮಾತ್ರ. ಅದೇ ಚೀನಾದವರಿಗೆ 108 ಉಂಟು, UK ಅವರಿಗೆ 1000 ಮೇಲುಂಟು. ಆದರೆ ನಾವು ಇವತ್ತು ಕೊನೆಯ ಸಾಲಿನಲ್ಲಿದ್ದೇವೆ. ಇದೇ ರೀತಿ ಮುಂದುವರೆದ್ರೆ ಈ ಭೂಮಿ ಉಳಿಸಿಕೊಳ್ಳುವುದು ಕಷ್ಟ. ಅದಕ್ಕೋಸ್ಕರ ಸೇವ್ ದಿ ಅರ್ತ್ ಪ್ಲಾನೆಟ್, ಕಾಪಾಡಿ ಭೂಮಿಯನ್ನು ಅಂತ ಹೇಳುವ ಹಿನ್ನೆಲೆಯಲ್ಲಿ ಈ ಒಂದು ಹಸಿರು ಶಿಷ್ಟಾಚಾರದ ಕಾಯಕ ನಿಮ್ಮ ಮನೆಗಳಲ್ಲಿ ಗಿಡ ಮರಗಳನ್ನು ಬೆಳೆಸಿ ಮುಡಿಪು ಕಟ್ಟಿ ಅಂದರೆ ಇಟ್ಕೊಳ್ಳಿ. ಅದನ್ನು ಯಾವಾಗಲಾದ್ರೂ ಸಮಯ ಬಂದಾಗ ಕನಿಷ್ಠ ಪ್ರತಿ ಪ್ರಜೆ 5 ರಿಂದ 10 ಮರ ಗಿಡಗಳನ್ನಾದರೂ ನೆಟ್ಟರೆ ಈ ಎಕಾಲಜಿ ಅಥವಾ ಈ ಪರಿಸರ, ಈ ಜೈವಿಕ ವಲಯ ಬ್ಯಾಲೆನ್ಸ್ ಆದೀತು. ಇಲ್ಲದಿದ್ದರೆ ಈಗ ಏನು ನಾವು ದಾವಂತಗಳನ್ನು ನೋಡ್ತಾ ಇದ್ದೇವೆ, ಇದು ಮುಂದುವರಿಯುತ್ತೆ. ಹೀಗಾಗಿ ಎಲ್ಲರೂ ಕೂಡ ಗಿಡ ಮರಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಪುರಾತತ್ವ ಮಾಹಿತಿಗಳು ಸಂರಕ್ಷಣೆ ಆಗಬೇಕು. ಧನ್ಯವಾದ. ಈ ದಿನ ಹೆಬ್ರಿಯ ಚಾರ ಪರಿಸರದಲ್ಲಿರುವಂತಹ ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಬಸದಿಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಇದರ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು, ಅದೇ ರೀತಿ ಯುವ ರೆಡ್ ಕ್ರಾಸ್ ಘಟಕದ ವಿದ್ಯಾರ್ಥಿಗಳು, ರೋವರ್ಸ್ ಅಂಡ್ ರೇಂಜರ್ಸ್ ಘಟಕದ ವಿದ್ಯಾರ್ಥಿಗಳು ಅನೇಕ ಸಂಘ ಸಂಸ್ಥೆಗಳೊಂದಿಗೆ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇತಿಹಾಸವನ್ನ ನಾವು ಗಮನಿಸ್ತಾ ಹೋದ್ರೆ, ಇತಿಹಾಸವನ್ನ ಯಾರು ಅರಿತಿಲ್ವೋ ಅವರು ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮಾತು ಇದೆ. ನಮ್ಮ ಇತಿಹಾಸವನ್ನ ನಾವು ಉಳಿಸಬೇಕಾದದ್ದು ನಮ್ಮ ಪರಂಪರೆ, ನಮ್ಮ ಪೂರ್ವಜರ ಐತಿಹಾಸಿಕವಾಗಿ ಏನು ಮಹತ್ವವನ್ನ ಸಾರಿದ್ದಾರೆ ಅದನ್ನ ನಾವಿಂದು ಉಳಿಸಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ನಮ್ಮ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಕೇವಲ ಸ್ವಚ್ಛತಾ ಕಾರ್ಯಕ್ರಮ ಅಂತ ಮಾತ್ರ ಅಲ್ಲ, ಅವರಿಗೆ ಒಂದು ಇತಿಹಾಸದ ಬಗ್ಗೆ ಪ್ರಜ್ಞೆಯನ್ನ ಮೂಡಿಸುವಂತಹ ಒಂದು ಕಾಳಜಿ ಕೂಡ ಈ ಒಂದು ಕಾರ್ಯಕ್ರಮ ಬೆಳೆಸ್ತದೆ. ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಇನ್ನೂ ತೊಡಗಿಸಿಕೊಳ್ಬೇಕು. ಅದೇ ರೀತಿ ಈ ಒಂದು ಐತಿಹಾಸಿಕ ಬಸದಿಯ ಪಕ್ಕದಲ್ಲಿ ಒಂದು ಬಾವಿ ಕೂಡ ಇದೆ, ಅದರ ಜೀರ್ಣೋದ್ಧಾರ ಕೂಡ ಆಗ್ಬೇಕಾಗಿದೆ ಅಂತ ಈ ಸಮಯದಲ್ಲಿ ಗ್ರಾಮಸ್ಥರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೆಬ್ರಿಯ ಪರಿಸರ ಇಲ್ಲಿ ನಿಂತಿರುವಂತದ್ದು ಈ ಒಂದು ಸುಂದರವಾದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರುವಂತಹ ಈ ಪರಿಸರಕ್ಕೆ ಐತಿಹಾಸಿಕವಾಗಿ ಮಾನ್ಯತೆ ಸಿಗಬೇಕಾದ್ರೆ ಇಂತಹ ಬಸದಿಗಳು ಜೀರ್ಣೋದ್ಧಾರ ಆಗಿ ತಮ್ಮ ಗತಕಾಲದ ಇತಿಹಾಸವನ್ನ ಪುನಃ ಸಾರಬೇಕು. ಆ ನಿಟ್ಟಿನಲ್ಲಿ ಯುವ ಜನತೆಯ ಪಾತ್ರ ತುಂಬಾ ಮುಖ್ಯವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ ಇದ್ದೇನೆ. ನಾನು ವಸಂತ್ ಶೆಟ್ಟಿ ಅಂತ ಹೆಸರು ನಂದು. ನಾನು ವರ್ಷ ಈಗ 68. ಈ ಹಿಂದೆ ನಾನು ವಿಜಯ ಬ್ಯಾಂಕ್ನಲ್ಲಿ ಸರ್ವಿಸ್ ಮಾಡಿ 40 ವರ್ಷ ವಿಜಯ ಬ್ಯಾಂಕ್ನಲ್ಲಿ ಸರ್ವಿಸ್ ಮಾಡಿದ್ದೆ. ಈಗ ಈ ಸರ್ವಿಸ್ ಇಂದ ರಿಟೈರ್ಡ್ ಆಗಿ ಈಗ 8 ವರ್ಷ ಆಯಿತು. ಈಗ ನಾನು ಮನೆ ಹತ್ತಿರ ಒಂದು ತೋಟ ಗಿಟ ಮಾಡ್ಕೊಂಡು ಇಲ್ಲಿ ಆರಾಮವಾಗಿ ರಿಟೈರ್ಡ್ ಲೈಫನ್ನು ಮಾಡ್ತಾ ಇದ್ದೇನೆ. ನನ್ನ ಮನೆ ಪಕ್ಕದಲ್ಲಿ ಇರುವಂಥ ಒಂದು ಬಸದಿ ಭಾಳ ಹಾಳು ಬಿದ್ದು ಭಾರಿ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಇತ್ತದು. ಅದನ್ನು ನಾವು ಪ್ರತಿ ವರ್ಷ ಕ್ಲೀನ್ ಮಾಡಿ ನಮ್ಮಿಂದ ಆದಷ್ಟು ಎಲ್ಲ ಚೊಕ್ಕ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ. ಈ ವರ್ಷ ಸಮೇತ ಮಾಡಬೇಕೆನ್ನುವಂಥ ಪರಿಸ್ಥಿತಿಯಲ್ಲಿ ಇವರು ಕಾರ್ಕಳದಿಂದ ಸ್ವಾಮೀಜಿ ಅವರೆಲ್ಲ ಬಂದು ಇವತ್ತು ಅವರ ನೇತೃತ್ವದಲ್ಲಿ ಎಲ್ಲ ಕೆಲಸವನ್ನು ನಾವು ಮಾಡಿದ್ದೇವೆ. ಇಲ್ಲಿ ಆದಷ್ಟು ಆಗಿದೆ, ಇನ್ನೂ ಸ್ವಲ್ಪ ಬಾಕಿ ಉಂಟು, ಅದನ್ನೆಲ್ಲ ಮಾಡ್ತೇವೆ. ಮತ್ತು ನಾವು ಇಲ್ಲಿ ಈಗ ಏನಂತ ಹೇಳಿದ್ರೆ ಇನ್ನೂ ಸಮೇತ ಇದನ್ನು ಪ್ರತಿ ವರ್ಷ ಸ್ವಲ್ಪ ಕ್ಲೀನ್ ಮಾಡಿ ಯಾವುದೇ ರೀತಿಯ ಜನರು ಸಮೇತ ನೋಡ್ಲಿಕ್ಕೆಲ್ಲ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಎಲ್ಲ ಶಾಲೆ ಮಕ್ಕಳು ಅವರೆಲ್ಲ ಬರ್ತಾರೆ. ಇತಿಹಾಸ ಪ್ರಸಿದ್ಧವಾದಂಥ ಈ ಸ್ಥಳಕ್ಕೆ ಹೆಚ್ಚು ಕಮ್ಮಿ ಒಂದು 800 ವರ್ಷದ ಮೇಲೆ ಇತಿಹಾಸ ಉಂಟು. ಇದಕ್ಕೆ ಯಾವುದೇ ರೀತಿಯ ಈಗ ಮೂರ್ತಿಯನ್ನು ಇಲ್ಲಿ ತತ್ಕಾಲ ನೋಡುವತ್ತಿಗೆ ಮೂರ್ತಿ ಇದರಲ್ಲಿ ಇಲ್ಲದೆ ಇರುವುದರಿಂದ ಈಗ ಯಾವುದೇ ರೀತಿಯ ಕಾರ್ಯಕ್ರಮಗಳು ಇದರಲ್ಲಿ ಆಗ್ತಾ ಇಲ್ಲ. ಇನ್ನು ಮುಂದೆ ಏನಾದ್ರು ಧರ್ಮಸ್ಥಳದ ಹೆಗಡೆಯವರು ಏನಾದ್ರು ಮನಸ್ಸು ಮಾಡಿದರೆ ಇದಕ್ಕೆ ಏನಾದರೂ ಒಂದು ಮೂರ್ತಿಯನ್ನು ತಂದು ಇದನ್ನು ರೆನೋವೇಷನ್ ಮಾಡಿ ನಮ್ಮ ಊರಿಗೆ ಒಂದು ಚಂದದ ಹೆಸರು ಬರಬೇಕಂತ ನಮ್ಮ ಆಸೆ ಉಂಟು. ಹಾಗೆಯೇ ಇವತ್ತು ಬಂದಂತಹ ಎಲ್ಲ ಕಾರ್ಕಳದಿಂದ ಬಂದಂಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಂದಂತಹ ಒಂದು ಗುಂಪು ಏನಿದೆ ತುಂಬ ಕೆಲಸ ಮಾಡಿದ್ದಾರೆ. ಇವತ್ತು ಸಂತೋಷ ಪಡುವಂಥ ಒಂದು ವಿಷಯವೇ. ಯಾಕಂದರೆ ಹಳ್ಳಿಗಾಡಲ್ಲಿ ಇರುವಂಥ ಈ ಒಂದು ಹಳೆಯ ಈಗ ತುಂಬ ಭಾರಿ ಪ್ರಾಚೀನವಾದಂಥ ಒಂದು ಬಸದಿಯನ್ನು ಈಗ ಇವತ್ತು
ಎಲ್ಲ ಒಂದು ಕ್ಲೀನ್ ಮಾಡಿಸಿ ಇಲ್ಲಿದ್ದನ್ನು ಹಲವು ಗಂಟೆಗಳನ್ನೆಲ್ಲ ತೆಗೆಸಿ ಮಾಡಿಸಿದ್ದಾರೆ.